ಶಿರ್ತಾಡಿ ಮಕ್ಕಿಯ ಜವಾಹರಲಾಲ್ ನೆಹರು ಅನುದಾನಿತ ಪ್ರೌಢಶಾಲೆಯ ಹಿಂದಿ ಭಾಷಾ ಶಿಕ್ಷಕಿಯಾಗಿ ಕರ್ತವ್ಯ ಸಲ್ಲಿಸಿದ್ದ ಪದ್ಮಾಕ್ಷಿ ಅವರು ವಿದ್ಯಾಗಮ ಯೋಜನೆಯಡಿ ಪಾಠ ಮಾಡುತ್ತಿದ್ದ ಸಂದರ್ಭ ಕೋವಿಡ್ ಸೋಂಕು ತಗುಲಿ ಕಳೆದ ಅಕ್ಟೋಬರ್ನಲ್ಲಿ ಮೃತಪಟ್ಟಿದ್ದರು. ಅವರ ಆಸ್ಪತ್ರೆಯ ಸಂಪೂರ್ಣ ವೆಚ್ಚ 6,21,500 ರೂಪಾಯಿಯನ್ನ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಭರಿಸಿದೆ ಎಂದು ಶಾಸಕ ಉಮಾನಾಥ್ ಕೋಟ್ಯಾನ್ ಹೇಳಿದರು. ಶಿಕ್ಷಕಿ ಪದ್ಮಾಕ್ಷಿ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯ ಮೊತ್ತವನ್ನು ಅವರ ಕುಟುಂಬವು ಭರಿಸಲು ಆಸಕ್ತವಾಗಿತ್ತು. ಈ ನಡುವೆ ಅವರ ಮಗಳು ತಮ್ಮ ಕಷ್ಟವನ್ನ ನನ್ನ ಹಾಗೂ ಸಚಿವರ ಮೂಲಕ ಸರ್ಕಾರದ ಗಮನಕ್ಕೆ ತಂದಿದ್ರು. ದುರದೃಷ್ಟವಶಾತ್ ಚಿಕಿತ್ಸೆಗೆ ಸ್ಪಂದಿಸದೆ ಪದ್ಮಾಕ್ಷಿ ಸಾವನ್ನಪ್ಪಿದ್ರು. ಕೊಟ್ಟ ಭರವಸೆಯಂತೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನ ಶೀಘ್ರವೇ ಸರ್ಕಾರ ಅವರ ಕುಟುಂಬದವರ ಖಾತೆಗೆ ವರ್ಗಾಯಿಸಲು ಮುಖ್ಯಮಂತ್ರಿಯವರು ಆದೇಶ ಮಾಡಿದ್ದಾರೆ ಎಂದರು. ಕೋವಿಡ್ಗೆ ತುತ್ತಾಗಿ ಆಸ್ಪತ್ರೆಯಲ್ಲಿ ಹಲವಾರು ದಿನಗಳ ಕಾಲ ಜೀವನ್ಮರಣ ಹೋರಾಟದಲ್ಲಿ ಹಸುನುಗಿ ಅವರ ಮಗಳು ನನ್ನ ತಾಯಿಯ ಬದುಕಿಗೆ ಒಂದು ದೀಪ ಆಗಬೇಕು ಅಥವಾ ಅದನ್ನು ಬೆಳಕಾಗಬೇಕು ಅಂತ ಕೇಳಿಕೊಂಡಾಗ ನನ್ನಲ್ಲಿಯೂ ಬಂದು ಇಲ್ಲಿ ಅವರ ಮಗಳು ಮತ್ತು ಅವರ ಗಂಡ ಒಂದು ಇಲ್ಲಿ ತುಂಬ ದುಃಖವನ್ನು ತೋಡಿದಾಗ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಹೇಳಿ ಅವರಿಗೆ ಸಹಕಾರ ಮಾಡಬೇಕು, ಅವರಿಗೆ ಸಹಾಯ ಮಾಡಬೇಕು, ಮಾನವೀಯ ನೆಲೆಯಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿದಾಗ ಬಹುಶಃ ಮುಖ್ಯಮಂತ್ರಿಗಳು 12/3/2021 ಮೊನ್ನೆ ಅವರ ಕುಟುಂಬದ ಅವರ ಆಸ್ಪತ್ರೆಯ ಬಿಲ್ ಏನಿದೆ, ಅವರ ಆಸ್ಪತ್ರೆಯ ಬಿಲ್ಲು 6,21,453 ರೂಪಾಯಿ ಸಂಪೂರ್ಣ ವೆಚ್ಚವನ್ನು ಈಗ ಮುಖ್ಯಮಂತ್ರಿಗಳು ಕೊಡಬೇಕು ಅಂತ 12/3/2020 ಆದೇಶವನ್ನು ಹೊರಡಿಸಿದ್ದಾರೆ. ಆದೇಶ ನನ್ನ ಕೈಯಲ್ಲಿದೆ. ಅದರ ಹಿಂದೆ ತುಂಬ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಇವರ ಕುಟುಂಬಕ್ಕೆ ಒಂದು ಸಣ್ಣ ಸಹಾಯವನ್ನು ನಮ್ಮ ಕರ್ನಾಟಕ ಸರ್ಕಾರ ಮಾಡಿದೆ. ಅದನ್ನು ನಿಮ್ಮ ಮುಖಾಂತರ ನಾವು ಹಂಚಿಕೊಳ್ಬೇಕೆಂಬ ದೃಷ್ಟಿ ಮತ್ತು ನಾವು ಕರೆದಿದ್ದೇವೆ. ಅವರ ಅಕೌಂಟಿಗೆ ಆ ದುಡ್ಡು ಹೋಗಿ ಸೇರ್ತದೆ. ಸರ್ಕಾರ ದುಡ್ಡನ್ನು ಅವರ ಅಕೌಂಟಿಗೆ ಹಾಕ್ತದೆ. ಈ ಸಂದರ್ಭ ಮೂಡಬಿದಿರೆ ಪುರಸಭೆಯ ಅಧ್ಯಕ್ಷ ಪ್ರಸಾದ್ ಕುಮಾರ್, ಸ್ಥಾಯಿ ಸಮಿತಿಯ ಅಧ್ಯಕ್ಷ ನಾಗರಾಜ್ ಪೂಜಾರಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆಪಿ ಸುಚರಿತಾ ಶೆಟ್ಟಿ, ಸುಜಾತಾ, ಮೂಡ ಅಧ್ಯಕ್ಷ ಮೇಘನಾಥ್ ಶೆಟ್ಟಿ, ಸದಸ್ಯ ಲಕ್ಷ್ಮಣ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು. ಪ್ರೇಮಶ್ರೀ ವಿಪೋ ನ್ಯೂಸ್ ಮೂಡಬಿದಿರೆ.